ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ವತಿರ್ದು ಕುಂಪಲ ಬೈಪಾಸ್ ರಾಜಮಾರ್ಗದ ಬರಿಟ್ ಹೊಸ ಬಸ್ ತಂಗುದಾಣ ನಿರ್ಮಾಣಕ್ಕೆ ಕೆಸರ್ ಕಲ್ಲು ಪಾಡ್ನಲ್ಲೇಸು ಐತಾರ್ ನಡೆದಲು. ಸ್ವಾತಂತ್ರ್ಯದ ನಮ್ಮ 75ನೇ ವರ್ಷದುಲ್ಲ ವಜ್ರ ಮಹೋತ್ಸವಡುಲ್ಲ ಐತೊಟ್ಟಿಗೂ ಇವರು ಗಂಜಿ ನಮಗೆ ಮಾತೆರೆಗಳ ನಮ್ಮ ವರ್ಷಕ್ಕೆ ಕೊಡೆ ಬರ್ತದೆ ಹಣ ದೊಂಬು ಬಣ್ಣಾಗ ಅವಳ ನೀರಿನ ಆಚರಣೆ ನೋಡ್ಕೊಡೋದು ಅಂತ ಹೊಡೆದು ಈ ರಾಜಮಾರ್ಗಡು ದುರ್ಗಾ ಪರಮೇಶ್ವರ ಕ್ಷೇತ್ರದ ವತಿರ್ದು ಈ ಬಸ್ಸು ತಂಗುದಾಣ ನಿರ್ಮಾಣ ಮಲ್ಪನಚ್ಚಿನ ಒಂದು ಎಡ್ಡೆ ಕಾರ್ಯ ಎಲ್ಲ ಇಂಥ ಶುಭ ದಿನಕ್ಕೆ ಬಂತೇವೆ. ಮನುಷ್ಯನ ಆಯುಷ್ಯ 75 ವರ್ಷ ಸುದ್ದಿ ವ್ಯವಸ್ಥೆಗೆ ಬರ್ತದೆ ಆಡ ದೇಶಗೆ ಆಯುಷ್ಯ ಪಂಪನೆ ಇಚ್ಚಿಗೆ ದೇಶ ಶಾಶ್ವತ ಆದುಪ್ಪುಡಿ ಅಂಚೆನೆ 75ನೇ ವರ್ಷದ ಈ ಸ್ವಾತಂತ್ರ್ಯೋತ್ಸವದ ಸಂಭ್ರಮಡು ನಮ್ಮ ಆಚೆ ಉಲ್ಲ ಈ ಸಂದರ್ಭಡು ಜಾಸ್ತಿ ಪಾತ್ರ ಯೋಜಿ ಕಾರ್ಯಕ್ರಮಡು ವರ್ಷ ಸೇರಿದ ನಂತರ ಮಾತಾ ನಮ್ಮ ಆತ್ಮೀಯ ಹಿರಿಯ ಕಿರಿಯ ಬಂಧುನಗಲೇನು ಮಾತರೆಲ್ಲ ಪ್ರೀತಿಪೂರ್ವಕವಾದ ಎದುರು ಬಂದು ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಈ ಧಾರ್ಮಿಕ ಚಿಂತನದ ಆಧಾರಡು ಧಾರ್ಮಿಕ ನೆಲೆಗೆಟ್ಟಡು ಅವೆಲ್ಲಕನೆ ಪೂಜಾ ಪುರಸ್ಕಾರಡು ಇದು ಊರುಡು ಭಾರಿ ಪ್ರಸಿದ್ಧಿ ಆದಿತ್ತರಲ್ಲ ದುರ್ಗಾ ಪರಮೇಶ್ವರ ದೇವರ ಅನುಗ್ರಹ ಊರೊಂದ್ಮೇಲೆ ಇತ್ತನಲ್ಲ ಐತೊಟ್ಟಿಗೂ ಸಾಮಾಜಿಕವಾದಲ ಸೇವೆ ಮಲ್ಕೊಂಡು ಬಂದ ನೆಲೆಟ್ಟು ಇನಿ ಧ್ವಜಾರೋಹಣದ ಒಟ್ಟಿಗೂ ಇನಿ ಬಸ್ಸು ತಂಗುದಾನ ಬಸ್ಸು ನಿಲ್ದಾಣಕ್ಕೆ ಶಂಕುಸ್ಥಾಪನೆ ಬಂದಿನ ಕಾರ್ಯಕ್ರಮ ಎಲ್ಲ ರಡ್ಡೆಲ್ಲ ಮಂದ ಈ ಭವಾನಿ ಶಂಕರ್ ಶಾಂತಿ ಮೇರ್ನ ನೇತೃತ್ವರು ಈ ಸಂದರ್ಭಗಳು 5 ನಿಮಿಷದ ಗಣ್ಯರನ ನಮ್ಮ ಗರುಡಿದ ಪುರೋಹಿತರು ನೆಂಚಿನ ಗಂಗಾಧರ ಶಾಸ್ತ್ರಿಗಳು ಪೂಜ್ಯ ಗಂಗಾಧರ ಶಾಸ್ತ್ರಿ ಮಾತೇನ ಬರೋರು ದೇವಸ್ಥಾನದ ಬರೋರು ಆತ್ಮೀಯವಾದ ಸ್ವಾಗತ ಬಂದಿಲ್ಲ. ಇದೇನೆ ನಮ್ಮ ಸೋಮೇಶ್ವರ ಗ್ರಾಮ ಪಂಚಾಯತ್ ಹಿರಿಯ ಸದಸ್ಯ ಮಾಜಿ ಸದಸ್ಯ ಆದ ಹಿರಿಯರ ನೆಂಚಿನ ನಮ್ಮ ದೇವಸ್ಥಾನದ ಹಿರಿಯರ ನೆಂಚಿನ ನಮ್ಮ ಸತೀಶ್ ಉಳ್ಳಾಲುಲ್ಲರು ತುಂಬ ನೆರೆಲ್ಲ ಆತ್ಮೀಯವಾದ ಸ್ವಾಗತ ಬಂದೊಂದು ಸೋಮೇಶ್ವರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ನಂಚಿನ ಬಾಲಕೃಷ್ಣ ಮಂದಿರದ ರಜತ ಮಹೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾದ ನಂಚಿನ ಶ್ರೀ ಮೋಹನ್ ಶೆಟ್ಟಿ ಗುಂಪಲ್ ಅರೆಲ್ಲ ಆತ್ಮೀಯವಾದ ಸ್ವಾಗತ ಬಂದೊಂದು ಪಂಚಾಯತ್ ಸದಸ್ಯರ ಆಯ್ನಂಚಿನ ನಮ್ಮ ಪುರಸಭಾ ಸದಸ್ಯರ ಆಯ್ನಂಚಿನ ದೀಪಕ್ ಪಿಲಾರುಲ್ಲರು ಅರೆಲ್ಲ ಆತ್ಮೀಯವಾದ ಸ್ವಾಗತ ಬಂದೊಂದು ಸೋಮೇಶ್ವರ ಪುರಸಭಾ ಸದಸ್ಯರೇ ಅನ್ನ ಶ್ರೀಮತಿ ಅಲ್ಲ ಇನ್ನು ಸಾಜಿದ್ಲ ಐತೊಟ್ಟಿಗೆ ಕೆಲಸ ಮಲ್ತೊಂದು ಬರ್ತಿದ್ದಾರೆ ನವಚೇತನ ಫ್ರೆಂಡ್ಸ್ ಕ್ಲಬ್ದ ಅಧ್ಯಕ್ಷರಾದಿದ್ದಾರೆ ಅರೆಲ್ಲ ಆತ್ಮೀಯವಾದ ಸ್ವಾಗತ ಬಂದು ಸಾಜಿದ್ರು ಅಂತೇಳಿ ಈ ಸಂದರ್ಭದ ಉಪಸ್ಥಿತರು ನಚ್ಚಿನ ನಮ್ಮ ಉಲ್ಲವ ಸೇವಾ ಸಮಾಜ ಕೊಲ್ಯ ಸೋಮೇಶ್ವರದ ಹಿರಿಯ ಪದಾಧಿಕಾರಿಗಳು ಈಶ್ವರ ಸುವರ್ಣರುಲ್ಲೇರು ಮತ್ತು ನಮ್ಮ ರೆಕ್ಕೋಲ್ಲೇರು ಭಜನಾ ಸಂಚಾಲಕರು ಅಧ್ಯಕ್ಷರು ವೇಣುಗೋಪಾಲ್ ಕೊಲ್ಲಿ ಒಳ್ಳೆಯರು ಯೋಗ ಪಟುಲ್ಲೇರು ನಮ್ಮ ಅರೆಲ್ಲ ಆತ್ಮೀಯ ಹಿಂಗಪ್ಪ ಕೊಲ್ಲಿಯಲ್ಲರು ಹಿಂಗಪ್ಪ ಕೊಲ್ಲಿಯಲ್ಲರು ಆತ್ಮೀಯವಾದ ಸ್ವಾಗತ ಮತ್ತೊಂದು ನಮ್ಮ ಶ್ರೀನಿಧಿ ಜ್ಯುವೆಲ್ಲರ್ಸ್ನ ಮಾಲಕಿಯರ ನೆಚ್ಚಿನ ಬಾಲಕೃಷ್ಣ ಮಂದಿರದ ರಜತ ಮಹೋತ್ಸವದ ಕಾರ್ಯಾಧ್ಯಕ್ಷರ ನೆಚ್ಚಿನ ಜಗದೀಶ್ ಆಚಾರ್ಯರು ಅರೆಲ್ಲ ಆತ್ಮೀಯವಾದ ಸ್ವಾಗತ ಮತ್ತೊಂದು ಭವಾನಿ ಶಂಕರ್ ಶಾಂತಿ ಅರ್ನ ಒಂಜಿ ಮುತಾಲಿ ಕೇಳಿ ಕಾರ್ಯಕ್ರಮ ನಡತೊಂದುಂಡು ರೇವಣ್ಣ ಆರು ಮುರಣಿಂಚ ಇಂದು ಪಾತೆರ್ನಾಕ ಇಂದುಲು ಪಂಡ ಎಂಚು ಭೂಮಿ ಪೂಜೆ ಶಿಲಾನ್ಯಾಸ ಮಲ್ಪ ಐತೊಟ್ಟಿಗೂ ಇಲ್ಲಿ 75ನೇ ವರ್ಷದ ನೆನಪಿಗೆ ಆದ ಧ್ವಜಾರೋಹಣ ಮಲ್ಪದ ರಸ್ತೆ ಕಾರ್ಯಕ್ರಮ ಜೋಡಣೆ ಆಗಿ ಈ ಸಂದರ್ಭ ನಮ್ಮ ಹಿರಿಯರ ಲೀಲಾ ಕೊಲ್ಲೇರು ನಮ್ಮ ಮಾಜಿ ಪಂಚಾಯತ್ ಸದಸ್ಯರ ರೇವತಿ ಕೊಲ್ಲೇರು ಮಾತೆರೆಲ್ಲ ಸತ್ಸರ್ನೆಲ್ಲರು ಮಾತೆರೆಲ್ಲ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಬಂದದ್ದು ಭಾಸ್ಕರನ್ನೆಲ್ಲ ಹರಿಶ್ಚಂದ್ರನ್ನ ಊರರೆಲ್ಲ ವೈಯಕ್ತಿಕವಾದ ಸ್ವಾಗತ ಬಂದು ದೇವಸ್ಥಾನದ ಪರವಾದ ಸ್ವಾಗತ ಬಂದದ್ದು ದುಂಬುಗು ಈ ಧ್ವಜಾರೋಹಣನು ನಡಪಾದುಕೊಂಡು ಪಡೆದು ನಮ್ಮ ಗಂಗಾಧರ ಶಾಟಿ ಬೇಡ ಐತಾರ ಸ್ವಾತಂತ್ರ್ಯೋತ್ಸವದ ದಿನ ತಾನಿ ಗರುಡಿ ಶ್ರೀ ಬ್ರಹ್ಮ ಬೈದರ್ಕಳ ಕ್ಷೇತ್ರದ ಅರ್ಚಕರು ಶ್ರೀ ಗಂಗಾಧರ ಶಾಂತಿಯರು ರಾಷ್ಟ್ರಧ್ವಜನ ಅರಲ್ಪಾವನೆ ತೊಟ್ಟಿಗೆ ಲೇಸಿಗೆ ಚಾಲನೆ ಕೊರಿಯರು ಧಾರ್ಮಿಕ ಕ್ಷೇತ್ರದಲ್ಲಿருந்து ಸಾಮಾಜಿಕ ಕಾರ್ಯಗಳು ನಡೆತುಂದುಪ್ಪು ನಾವು ಪೆರ್ಮೆದ ಸಂಗತಿ ಪಂಡಿತ ಶ್ರೀ ಗಂಗಾಧರ ಶಾಂತಿಯರು ತೆರಿಪಾಯರು सुजला शीतला सस्य श्यामला मातरं वन्दे मातरं राजोत्स्ना पुलकितयामिनीं पुल्लकुसुमिता द्रुमदलशोभिनी सुहासिनी वरदां मातरं वन्दे मातरं
ವರ್ಷ ಸ್ವತಂತ್ರ ಮಹೋತ್ಸವದ ದುರ್ಗಾ ಪರಮೇಶ್ವರ ಕ್ಷೇತ್ರದ ಮಾತಾ ಪದಾಧಿಕಾರಿ ಕ್ಷೇತ್ರ ಸಭಾಧ್ಯಕ್ಷ ಮಾತಾ ಈ ವರ್ಷದ ಸ್ವತಂತ್ರ ದಿನಾಚರಣೆ ಶುಭಾಶಯ ಶುಭ ಮುಹೂರ್ತಗಳ ಈ ಸಂವಿಧಾನ ಸಂಸ್ಥಾಪನಾ ಕಾರ್ಯಕ್ರಮ ಸಂಕಲ್ಪ ಗೆಡ್ಡೆ ಕೆಲಸ ಮಂತ್ರಗಳ ಹಾಗೆ ನಮ್ಮ ಪುಣ್ಯಕ್ಷೇತ್ರ ದುರ್ಗಾ ಪರಮೇಶ್ವರ ಕ್ಷೇತ್ರದ ಸರ್ವಶಕ್ತಿಗಳ ಈ ಕಾರ್ಯಕ್ರಮವನ್ನು ಕೊಡುವುದು ಮನ್ಪಾಡಿಕೊಳ್ಳುವುದನ್ನು ಮತ್ತೆ ನಮ್ಮ ಮುಖ್ಯ ಪ್ರಾರ್ಥನೆ ಮತ್ತೆ ಪ್ರಜಾಪರಿ ಬಳಂತಿನ ಹರೇ ನಮಃ ಗೋಬ್ರಹ್ಮಸ್ನಿತ್ಯಂ ಓಂ ಶಾಂತಿ ಶಾಂತಿ ಶಾಂತಿ. ಉಪ್ಪಳದ ಪ್ರಮುಖ ಕೇಂದ್ರ అయిన ಬೈಪಾಸ್ ಭಾರಿ ಜನಕ್ಕೂ ಭಾರಿ ಬೇಡಿಕೆ ಇತ್ತು. ಬಸ್ ಸ್ಟ್ಯಾಂಡ್ ಸರ್ಕಾರದ ಬಸ್ಸು ಅಂಚಿನ ವ್ಯವಸ್ಥೆ ಅವರು ಬಂದು ಅಂಚನೆ ಪ್ರವೀಣರು ಮತ್ತು ಅದನ್ನು ತಿನ್ಬೋದು KSRTC ಮನವಿ ಕೊಡ್ತಾ ಅದು ಐನತ್ತು ಬೇಗ ಬಸ್ಸು ಸರ್ಕಾರಿ ಬಸ್ ಉಂಟಾಗಿ ಬಂದು ಭರವಸೆ ಆಗ್ಲಿಕ್ಕೆ ಕೊಡ್ತಾರೆ. ಆ ಟೈಮ್ ಬಸ್ ಸ್ಟ್ಯಾಂಡ್ ಕಟ್ಟೋದು ಪ್ರವೀಣರು ಮತ್ತು ಆಯ್ಕೆ ಡಿಸೈಡ್ ಮಾಡಿ ಲೋನಾಗ್ಲ ತಿಂದಿದ್ದೇವೆ ಏಕಲ ಬಾಲಕೃಷ್ಣ ಮಂದಿರ ಲೆಕ್ಕಲು ಬಟ್ಟೆ ಕೆಲಸ ಜೈತೆ ಉತ್ತರ ಬಾವಿನಲ್ಲಿ ಡ್ರಾಪ್ ಆಗಿದ್ದು ಬಟ್ಟೆಗೆ ಸಂತೋಷ ಏರು ಮಂತೆಲ್ಲ ಜನಗಳಿಗೆ ಬಸ್ ಸ್ಟ್ಯಾಂಡ್ ಅವರು ಜನಕ್ಕೆ ವ್ಯವಸ್ಥೆ ಅವರು 10 ಜನ ಹಲವಾರು ಜನಕ್ಕೆ ಹೋಗ್ಬೋದು. ಬಸ್ ಉತ್ತರ ಜಾಗ ಇದ್ದು ನಮ್ಮಲ್ಲಿ ಬಸ್ ದೂರ ನೀರಿಲ್ಲ ಹಾಕೋದು ಮರೆಯಲ್ಲ ಬಸ್ಸೆಲ್ಲ ಲೇಟ್ ಈ ವ್ಯವಸ್ಥೆ ದುರ್ಗಾ ಪರಮೇಶ್ವರ ದೇವಸ್ಥಾನ ಆಡಳಿತ ಮಂಡಳಿ ಸೇವಾ ಸಮಿತಿ ಮಾತಾಡಿಲ್ಲ ಊರದ ಜನಕ್ಕೆ ಬರುವುದು ಏನಿಲ್ಲ ಮಾತಾಡ ಬರುವುದು ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಸೂಕ್ತದ ಬಸ್ ಸ್ಟ್ಯಾಂಡ್ ಫುಲ್ ಹಾಗೂ ಜನಕ್ಕೆ ಪ್ರಯೋಜನ ಬಂದು ಕೆಲವೊಂದನ್ನು ಮಾತಾಡ್ತಾರೆ. ಸೋಮೇಶ್ವರ ಪಂಚಾಯತದ ಮಾಜಿ ಸದಸ್ಯರು ಶ್ರೀ ಸತೀಶ್ ಉಳ್ಳಾಲ್ ಭಿನ್ನಾದಿಗದ ಮದಿಪು ಕೊರಿಯರು. ಶ್ರೀ ಕ್ಷೇತ್ರದ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಗೊತ್ತಿರ್ದು ಬಸ್ ಹೋಗಿ ನಿಂತರೆ ಬಡಾಲಿ ವ್ಯವಸ್ಥೆ ಬಸ್ ಸ್ಟ್ಯಾಂಡ್ ಸ್ವಲ್ಪ ಆವಡು ಬಂದು ಇಟ್ಟಿದೆ ಸ್ವಲ್ಪ ಪ್ರಯತ್ನ ಮಾಡಿದ್ದೇನೆ. ಅವತ್ತಂತೆ ದೇವಸ್ಥಾನದ ಕೇರಳ ಬಸ್ ಸ್ಟ್ಯಾಂಡ್ ಹೋಗಿದ್ದ ಆಡ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ದಾನ ಬಂದ ದೇವಸ್ಥಾನವು ಜನಗಳಿಗೆ ಎಂಗ್ಲಿಕ್ಕೆ ದಾಲ ಪ್ರಯೋಜನ ಆ ದೃಷ್ಟಿಕೋನದ ಪ್ರಕಾರ ಜನಗಳಿಗೆ ಪ್ರಯೋಜನ ಆವಾಡುವ ಮಟ್ಟಿಗೆ ಈ ಕಾರ್ಯಕ್ರಮವನ್ನು ಬಿಯೊಂದೇರಿ ಬೊಕ್ಕ ಆ ದೇವಸ್ಥಾನದಲ್ಲಿ ಎಕ್ಕುಡು ಇತ್ತೆದ ಕೊರೋನಾದ ಸಂದರ್ಭದಲ್ಲ ಮಸ್ತ್ ಸಹಕಾರ ಮಂತ್ರಿ ದಾಯಬಂದ್ರ ಮಂಡ ಹೋಯ್ಸರ್ತಿ ಫಸ್ಟಿಗೆ ಕೊರೋನಾ ಆನಾಗಲ್ಲ ಇಂಗ್ಲಿ ದೇವಸ್ಥಾನದಲ್ಲಿ ಎಕ್ಕುಡು ಜನಗಳಿಗೆ ಬೇರೆ ಪ್ರವೀಣ್ ಎಸ್ ಕುಪ್ಪಲ ಮೇರಿನ ನಾಯಕತ್ವಡು ಎಂಗ್ಲಿ ತಾಯಿ ಪರಿವಾರದ ರಕ್ಷಕರು ಇಂಗ್ಲಿ ಬೀದಿ ಬದ್ದಿದ್ದು ಇತನಗಲಿ ಮನಸ್ಸು ಕೊರಪುಣ ಅಂತ ವ್ಯವಸ್ಥೆಗಳ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನದಾಗಿ ಐದು ಪರಿಪೂರ್ಣವಾದ ವನಸ್ಸ ಉತ್ಸವದ ಜೊತೆಗೆ ಆಕೆ ದಾಯ ಮಂಡ ಅವತ್ತಂದ ಈ ಗುರಾನಿಲ್ಲ ಕೊರೋನಾದಲ್ಲಿ ಬಂದು ದೇವಸ್ಥಾನದಲ್ಲಿ ಕಾರ್ಯಕ್ರಮ ಏನಂತ ಬಂಡೆ ಈ ಸತಿ ನಮ್ಮ ಕೊರಲಿ ನಾಳೆ ದೇವಸ್ಥಾನ ಬಂದ ಜನಕ್ಕೆ ಅಂತ ಪ್ರಯೋಜನ ಆಗ್ಬೋದು ಅದು ದೇವಸ್ಥಾನಕ್ಕೆ ಬರ್ಪುಣಕ್ಕೆ ಇಷ್ಟವಂತೆ ನಲ್ಲಂತ ಜನ ಹೆಚ್ಚೆ ಬರೋದು ದೇವಸ್ಥಾನಕ್ಕೆ ಪನ್ಪುಣ ಈ ದೃಷ್ಟಿಕೋನ ಒಂದು ದೀದಿ ಗೊತ್ತೇರಿ ಮತ್ತೊಂದು ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಮುಚ್ಚುವಲ್ಕಿ ವಹಿಸಿದೆ ಅವತ್ತಂದ ಇನಿ ಸ್ವತಂತ್ರ ದಿನಾಚರಣೆ ದಿನವೇ ಈ ಬಸ್ ಸ್ಟ್ಯಾಂಡ್ ಹೆಸರು ಪಾಡೋಣ ಅಂತ ಕಾರ್ಯಕ್ರಮ ಗಾಯಪಂಡ ಮೆತ್ತೋಗಿ ಇದು ಬರೋಡು ನಾಡ ಎಂಕಲೊಂದು ಅವಕಾಶ ಎಂಕಲ 74 ಖರೀದಿ 75 ಸ್ವತಂತ್ರ ದಿನಾಚರಣೆ ಇನಿ 75 ವರ್ಷದ ಈ ಕಾರ್ಯಕ್ರಮ ಅವತ್ತಂತೆ ಈ ಸ್ವತಂತ್ರ ಉತ್ಸವ ದಾಯಕ ಮಲ್ಪು ನೀವು ಪ್ರಶ್ನೆ ದಾಯಕ ಬಡ ಸ್ವತಂತ್ರ ಉತ್ಸವ ಮಲ್ಪು ಇದು ದಾಯ నేను ಏರಿಗೆ ಬಣಿಯರೆ ಪಣ್ಣಗ ಎಂಕಿಲಿ ಸ್ವತಂತ್ರ ಉತ್ಸವಕ್ಕೆ ಪುಟ್ಟದಿಲ್ಲ ತುಂಬದ ಹಿರಿಯಾಕಲು ಪಣ್ಣ ಪಾತ್ರ ಕೇಂದ್ರ ಎಂಕಲ್ನ ಜನದ ಪೀಳಿಗೆಗೆ ಅವನು ತೆರಿಪವಡ್ಕೊಂಡು ಆ ದೃಷ್ಟಿಕೋನ ನೀತಿ ಎಂಕಲಿ నేను ಆಚರಣೆ ಮಾಡ್ಕೊಂಡು ಬರ್ತಾವೆ ಸ್ವತಂತ್ರ ಉತ್ಸವ ಅವಾಗ ಈ
ಸ್ವತಂತ್ರ ಉತ್ಸವ ತುಂಬು ಆ ಬ್ರಿಟಿಷರ್ನ ಕಾಲಡು ಏರಡ ಮಾತ ಅಕ್ಕಲು ಹೋರಾಡಿದ್ದೀರಿ. ಆ ಹೋರಾಡಿನ ಟೈಮುಡು ಏರು ಮಾತ ಇದ್ದೀರಿ. ಆ ಟೈಮುಡು ತ್ಯಾಗ ಬಲಿದಾನ ಮಂತದ್ದು ಈ ಸ್ವತಂತ್ರ 70 ವರ್ಷ ನಮ್ಮ ದುಂಬುದ ಹಿರಿಯಾಗಲಿ ಈಗಿನ ಮಾತು ಬಂದಿದ್ದಾರೆ ಬಂಪನ ಇತ್ತದ ಪೀಳಿಗೆಗಳಿಗೆ ಗೊತ್ತಾವಡು ಬಂದ್ಬಿಟ್ಟು ದೃಷ್ಟಿಗೆ ಈ ಆಗಸ್ಟ್ 15 ದಿನ ತಾನಿ ಸ್ವತಂತ್ರ ಉತ್ಸವವನ್ನು ಆಚರಣೆ ಮಾಡ್ತಾರೆ. ನಮ್ಮ ಸರ್ಕಾರ ಊರ್ದಕ್ಕಿನ ಜನಕ್ಕುಲ್ಲ ಸೇರಿಸಿ ಸಂಭ್ರಮಡು ಆಚರಣೆ ಮಾಡ್ತಿದ್ದೆ. ಈ ಮಾತಿನಲ್ಲಿ ಸಂತೋಷದ ಸ್ವತಂತ್ರ ಉತ್ಸವ ಆಚರಣೆ ವ್ಯವಸ್ಥೆ ಅದು ಬಂದಿದ್ದೀರಿ. ಪೂರ ಈ ಕಾರ್ಯಕ್ರಮ ಮಂತ್ರಿನಾಗಲಿ ಪೂರ ಕೃತಜ್ಞತೆ ಸಲ್ಲದು ಇತ್ತ ಬಗ್ಗಿನ ಅತಿಥಿನಾಗಲಿಗೆ ಬಗ್ಗೆ ಇತ್ತ ಉದ್ಘಾಟನೆ ಮಾಡಿದ ಶಾಂತಿ ಬೇರೆ ಗಂಗಾಧರ ಶಾಂತಿ ಬೇರೆ ವಂದನೆ ಮಂತೊಂದು ಎಂಕಿರೆಡ್ಡಿ ಪಾತ್ರ ಅವಕಾಶ ಪರಮೇಶ್ವರ ಕ್ಷೇತ್ರ ದೇವರಲ್ಲಿ ಇನ್ನೊಂದು ಇನಿ ನಮ್ಮ ದೇಶಕ್ಕೆ 75 ವರ್ಷ ಸ್ವಾತಂತ್ರ್ಯ ಸಿಕ್ಕಿದೆ. ಇಂಥ ದಿನ ನಮ್ಮ ಐಕ್ಯ ಆ ದೇಶದ ಹೋರಾಡಿದ ಸೈನಿಕರವರು ದೇಶಕ್ಕೆ ಹೋರಾಡಿದ ಮಹಾತ್ಮೆಯರು ಅಕ್ಲೇನು ಪೂರೆಲ್ಲ ನಮ್ಮ ಇನ್ನೂ ಅಂಚಿನ ದಿನ ಇದೆ ಅಂಚದ ಅಕ್ಲೆ ಪೂರ ನಮ್ಮ ಮುಲ್ಪ ಅಕ್ಲೇನು ಇನ್ನೊಂದು ಅಕ್ಲು ಮಂತಿನ ಒಂದು ಹೋರಾಟಕ್ಕೆ ನಮ್ಮ ಒಂದು ನನ್ನ ದುಂಬಗಳ ಅಂಚನೆ ಪ್ರತಿಯೊರೆಲ್ಲ ಅಂಚಿನ ಹೋರಾಟ ಮಾಡ್ತಿದ್ದು ನಮ್ಮ ದೇಶ ನಮ್ಮ ಕಾಪುನಂಚಿನ ಇನ್ನೂ ಅಂಚಿನ ದಿನ ಅಂತ ಬಂದೊಂದು ನಿಖಿಲ ಪೂರೆಗಳ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದ ಶುಭಾಶಯನ್ನು ಕೋರೊಂದು ಅಂಚನೆ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಅರ್ಚಕರಾಯಿನ ನಮ್ಮ ಭಟ್ರು ಎಷ್ಟೇ ಒಂದು ಕಾನ್ಸೆಪ್ಟನ್ನು ಏನಿದೆ ಜನಕ್ಕೆ ಎಂಚ ದೇವಸ್ಥಾನದ ದೇವರಿಗೆ ಪೂಜೆ ಮಾಡ್ಕೊಂಡು ಅಂಚಿನ ಮತ್ತೊಂದಿಲ್ಲರ ಅಂಚಿನ ಜನಗಳಿಗೆ ಒಂದು ಸಹಾಯ ಮಾಡಿಕೊಡು ಅನ್ನದಾನ ಆವಡು ಮಕ್ಕಳಿಗೆ ಇತ್ತ ಬಸ್ ಸ್ಟ್ಯಾಂಡ್ದ ವಿಷಯ ಆವಡು ಜನಗಳ ಬಗ್ಗೆ ಎಡ್ಡೆ ಕಾರ್ಯಕ್ರಮವನ್ನು ಇನ್ನು ಹಮ್ಮಿಕೊಂಡಿದ್ದೇವೆ. ಐಕಲ ಯಾರು ಶುಭಾಶಯ ಕೊರೊಂದು ಜನರ ಪಾತ್ರವನ್ನು 75ನೇ ಸ್ವಾತಂತ್ರ್ಯ ದಿನಾಚರಣೆದ ಹಾರ್ದಿಕ ಶುಭಾಶಯ. ನಮ್ಮ ಉಪ್ಪಾಲ ಪರಿಸರದ ಜನಗಳಿಗೆ ಬಸ್ ತಂಗುದಾನ ದುರ್ಗಾ ಪರಮೇಶ್ವರ ದೇವಸ್ಥಾನದ ಹಿಡಿದು ಆವರಣೆ ಅವು ಆಯ್ನಾತು ಬೇಗ ಈ ಬಸ್ ತಂಗುದಾನ ಆದ ಪರಿಸರದ ಜನಗಳಿಗೆ ಆ ಒಂದು ಉಪಯೋಗ ಆಪಲಕ್ಕೆ ಆವಡು ಬಂದು ಈ ಕಾರ್ಯಕ್ರಮಕ್ಕೆ ಎಣ್ಣಂದೆ ಬೈದೆ ಇವತ್ತು 2 ಪಾತ್ರ ಬಂದಿತ್ತು ವಂದನೆ ಮಂತೊಂದು 2 ಪಾತ್ರವನ್ನು ಬಿಡ್ತಾರೆ. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಪ್ರಧಾನ ಅರ್ಚಕರು ಶ್ರೀ ಭವಾನಿ ಶಂಕರ್ ಶಾಂತಿಯರು ಸಾಂದರ್ಭಿಕವಾದ ಪಾತ್ರದ್ದು ಪೇಂಟೆಲು ಬುಲೆಯೊಂದಿತ್ತಿಲಕನೆ ಜನಕ್ಲಿಗೂ ಮೂಲಭೂತ ಸೌಕರ್ಯದ ಅಗತ್ಯಲ ಹೆಚ್ಚಿಗೆ ಆಪುಂಡು. ರಾಜಮಾರ್ಗದ ಬರಿಟು ಜನಮಾನಿಲೆಗೂ ಉಂತೆರೆ ಅನುಕೂಲ ಆಪಿನ ವ್ಯವಸ್ಥೆಗೂ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ದುಂಬಾವೊಂದುಂಡು ಪಂಡ ತೆರಿಪಾಯಿರು. ದಿವಸ ಹೆಗಲಿಗೆ ಕುಂಪಲಡು ಸೀಮಿತವಾದ ಇಲ್ಲಿತ್ತು. ನಮಗೆ ಇಂಥ ದಿವಸ ಹಲವಾರು ಹಿಲ್ಲುಲ ಜನಸಂಖ್ಯೆಲ್ಲ ಮಸ್ತುಲ ಅಂದ ಅಂಚನೆ ಗೋಡಾಯಿನಂಚಿನ ಅಂಗಡಿಲಾನಗ ನಮಗೆ ಓಡೆಲ್ಲ ಹೋದಂತೆ ಮುಲ್ಪಣಿ ಮಾತಲ ತಿಕ್ಕುನಂಚಿನ ವ್ಯವಸ್ಥೆ ಅಂದಲ್ಲ ಜನಗಳಿಗೆ ಒಂಜಿ ಬಸ್ಸು ತಗ್ದಾನ ಅವಡು ಕುಳ್ಳುನಂಚಿನ ವ್ಯವಸ್ಥೆ ಅವಡು ಅವು ತುಂಬೊಂಜಿ ಮಲ್ಲ ಕುಕ್ಕುದ ಮರ ಇತ್ತು. ಆ ಮರ ತಡಿ ಆಶ್ರಯ ಪಡೆ ಅಂತಾರೆ ಅವಾಗ ಹೈವೇ ರೋಡ್ ಮಲ್ಲಾಂಡು ಹೈವೇ 1 ವೇ ಅನಗ ಐನು ಮಾತ ಕರ್ತದೆ ಪರಿಸರದ ಜನಗಳು ಹುಲ್ಲು ನಂಚಿನ ವ್ಯವಸ್ಥೆ ದಯವಂಡ ಆ ಸೈಡ್ ಕುಡ್ಡಾಡು ಪೋಪನಕ್ಲಿಗೆ 1 ನಿಮಿಷಕ್ಕೆ ಸೆಕೆಂಡ್ಗೋಸ್ಕರ ಬಸ್ ಉಂಟು. ಆದ ಈ ಮಟ್ರಿ ಮುಡಿಪುಗೆ ಹೋಪನ 54 ನಂಬರ್ ಬಸ್ ಅಂಚನೆ ಕಿನ್ನೆಗೆ ಹೋಪನ 43 ಬಸ್ ಅವು ಟೈಮ್ಗೋಸ್ಕರ ಬರ್ಪನ ಅವು ಟೈಮ್ ಕಾಪಾಡಂಡ ಹೊರಲ್ಲ ಅಂಗಡಿದ ಬಾಗಿಲು ಕುಲ್ಲುದು. ಆ ಅಂಗಡಿದ ಬಾಗಿಲು ಕುಲ್ಲಾಗ ಮಸ್ತ್ ಬಸ್ತು ಕುಲ್ಯರೆ ಗ್ರಾಹಕಿಲು ಬಿಡುಪುಜಾರೆ ಅವಾಗ ಅಗ್ಲಿಗೆ ಒಂಜಿ ವ್ಯವಸ್ಥೆ ಆವಡು ಬಂದು ಅನ್ನೋ ಉದ್ದೇಶದ ಮನವರಿಕೆ ಮಂತೆ ಸಂಕಲ್ಪ ಮಂತೆ ಒಂಜಿ ಬಸ್ ಸ್ಟ್ಯಾಂಡ್ ಮಂತಂಡ ಸಾರ್ವಜನಿಕರಿಗೆ ಮಾತು ಎಡ್ಡೆ ಹಾಕೊಂಡು ಒಂಜಿ ಏರಾಂಡ ತಲೆದಿಗೆ ನಂಡಲ ತನ್ನ ಬಸ್ ಸ್ಟ್ಯಾಂಡೇ ಪರಮಾತ್ಮನೊಂಜಿ ಕೊರನಂಜಿನ ನೆರಳ್ದಾದುಂಡ ಆ ನೆರಳಟ್ಟುಕೊಂಡ ಏರ್ಲೈನ್ ಗಿಡ ಬೆರೆಚ್ಚಿ ಎತ್ತು ಕೊಟ್ಟಲ್ಲ ನಮಗೆ ಕುಲ್ಲೊಲ್ಲಿ ಬಂದ ಉದ್ದೇಶ. ಆ ಉದ್ದೇಶ ಚಿಂತನೆ ಬಂದಾಗ ಹೈವೇದಕ್ಕೆ ಪರ್ಮಿಷನ್ ಬೋರ್ಡ್ ಅವಾಗ ನ್ಯಾಷನಲ್ ಹೈವೇಸ್ ಪರ್ಮಿಷನ್ ಬೋರ್ಡ್ನ ಏನು ಚಿಂತನೆ ಮತ್ತೆ ಎಲ್ಲ ಒಟ್ಟಿಗೆ ಗಂಗಾಧರ ಆರ್ಟಿಸ್ಟ್ ಉಳ್ಳೇರ ಅರ್ಡ ಪಂಡೆ ನಮಗೊಂಜಿ ಹೈವೇಡ್ ಒಂಜಿ ನಮಗೆ ಮಣ್ಣು ಪೋಡು ಐಕೊಂಜಿ ದಾದಾನ್ಲ ಒಂಜಿ ವಾರ್ಡ್ ಬಂದಾಗ 6 ಪಂಡೇರು ದೀಪಕ್ ಪಿಲ್ಲರ್ ಉಳ್ಳೇರು ಅರ್ಡ ಪನ್ಕ 6 ಕ್ಷಣ ಮಾತಾಡಿ ಇನ್ನು ಮಂತ್ ಕೊಡ್ಬೇರು ಪನ್ಕ ಉದ್ದೇಶ ಅವಾಗ ಅರ್ನ ಮುಖಾಂತರ ಪೋಯ ಶೀಘ್ರವಾದ ತಲಪಡಿ ಬೋದು ಅಲ್ಪ ಟೋಲ್ ಗೇಟ್ ಉಂಡು ಐದು ಅಧಿಕಾರಕ್ಕೆ ಬರ್ತದೆ 2 ದಿನಟ್ಟೆ ಎಂಕ್ಲಿಗೆ ಬೋಡಾಯಿನಂಚಿನ ವ್ಯವಸ್ಥೆ ಮಂದಿರ ಅಂಚನೆ ವಾಣಿರಾಡ ಬಂಡೆ 6 ಸಹಕಾರ ಮಂದಿರ ಅಂಚ ಎಂಗ್ಲ ಮಾತಾಡ ಬಣ್ಣಗ ಎಂಕ್ಲಿಗೆ ಮೇನ್ ಬೋಡಿ ಇಂತಾನೆ ಸತೀಶ್ ಕುಂಪಲ 6 ಜನ ಎಂಕ್ಲಿಗೆ ಒಂಜಿ ಉಲ್ಲ ದಿನ ಜಲ್ಲಕ ಹಾಕಿನ ಬಂದ ಅರ್ನ ಮುಖಾಂತರವಾದ ಎಂಕ್ಲಿ ಮಣ್ಣು ಕೊಡೊಂದು ಆಸೆ ಇತ್ತಂದ್ರೆ ಆನ ಇನ್ನು ಯಾರು ಕೊಡಗು ಮಡಿಕೇರಿಗೆ ಪೋಯಿನ ವಿಷಯ ಅದು ಯಾನು ಉಲ್ಲೆ ನಿಕ್ಕಿನೊಟ್ಟಿಗೆ ಬಂದಿರು. ಆ ಪ್ರಕಾರವಾದ ಎಂಕ್ಲೇನು ಜಗದೀಶ್ವರನ್ನು ಕೊಡ್ತೀರ ಅಂಚನೆ ಪ್ರವೀಣ್ ಕುಂಪಲ ದೇವಸ್ಥಾನ ಸಕ್ರಿಯವಾದದ್ದು ಅರ್ನ ನೇತ್ರ ಒತ್ತಡಿ ಇನ್ನು ಮಾತಲ್ಲ ಅಂಚನೆ ಮೋಹನ್ ಶೆಟ್ಟಿ ಅಂಚನೆ ಪ್ರತಿಯೊರ್ಲೆಂಗ್ಲ ಎನ್ನ ಗುರುವೈನಂಚಿನ
ಗಂಗಾಧರ ಶಾಂತಿ ಮುಖಾಂತರವಾದಿ నేను ಮನ್ಕೊಡು ಬಂದು ಆಸೆ ದಯಬಂಡ ಗುರು ಜಿನನ ಊಲ ಫಲಜಿಗೆ ಅವಾಗ ಗುರು ಯಾನ್ ಏತೆ ಕಲ್ತಿನಲ್ಲ ಎನರ್ಜಿ ಮಿತ್ತು ಏರ್ಲ ಇಜ್ಜಿ ಬಂದು ಅಹಂಕಾರ ಎಂಕಿ ಇಜ್ಜಿ ದಯಬಂಡ ಗುರುನ ಪಾದತೆ ಅರ್ಚಕೆ ನಗಲು ಅಂಚಾದ ಗುರುನ ಮುಖಾಂತರವಾದಿ ಅಂಚಿನ ಟೆಂಕ್ಲ ದೇವಸ್ಥಾನದ ಸಕ್ರಿಯ ಪ್ರತಿಯೊರಿ ಎಲ್ಲ ಏರ್ ಮಾತ ಬೈದರ ಅಗಲು ಪರಮಾತ್ಮನ ಅನುಗ್ರಹ ಬೈದು ಕೊಡು ಆ ಅನುಗ್ರಹ ಇರಿತಾಸಿವ ಪೂರ್ಣ ಆಪುಂಡು ಆ ಪರಮೇಶ್ವರೇ ಆಯ್ನತ್ತು ಶೀಘ್ರಡ್ ಜನಗಳಿಗೆ ಒಂಜಿ ಸೋಕುದ ವ್ಯವಸ್ಥೆಯನ್ನು ಮನ್ಪಡು ಬಂದಂಚಿನ ಉದ್ದೇಶ ಅಂಜನ ಹಿರಿಯ ನಾಗರಿಕರ ಏನಂಜಿನ ಸತೀಶ್ ಉಲ್ಲಾಲು ರೈತರಿಗಳ ಪ್ರತಿಯವರಿಗಳ ವಂದನೆ ಮಂತಂದು ನೇನು ಪೊರ್ಲುಡಾದು ನಮ್ಮೊಟ್ಟಿಗೆ ಪರಿಪೂರ್ಣವಾದ ಸಹಕಾರ ಮಂತ್ಲಿ 2012 ಬ್ರಹ್ಮಕಲಸ ಆದ ಮಾತ ಊರ್ದಕ್ಕೂ ಸಹಕಾರ ಮಂತ್ರಿ ನನ್ನ 2024 ಪುನರ್ ಪ್ರತಿಷ್ಠಾಪನೆ ಬ್ರಹ್ಮಕಲಸಂದು ಅಂಚನೆ ಮಾತೆಲ್ಲ ಊರ್ದಕ್ಕಲ್ಲ ಎಂಕ್ಲೊಟ್ಟಿಗಿಂತ ಇತ್ತಿನ ಗಣ್ಯರ್ನಗಳು ಮಾತೆಲ್ಲ ಸೇರಿದ ಐನ ಒಂಜಿ ಪೊರ್ಲು ಮನ್ಕೊಂಡು ಬಂದ ಉದ್ದೇಶ ಪ್ರಕಾರವಾದ ನಾನು ಮಾತಾಡಲ್ಲ ಪ್ರಾರ್ಥನೆ ಮಾಡ್ತೀನಿ. ಅವೆರ್ದು ಬೊಕ್ಕ ಬಿನ್ನೆರ್ನ ಸೇರಿಗೆಡು ಹೊಸ ಬಸ್ ತಂಗುದಾಣಗ್ ಕೆಸರ್ ಕಲ್ಪಾಡಿರು. ಸೋಮೇಶ್ವರ ಗ್ರಾಮ ಪಂಚಾಯತ್ ಮಾಜಿ ಗುಲ್ಕಾರ್ಯರು ಶ್ರೀ ಮೋಹನ್ ಶೆಟ್ಟಿ ಕುಂಪಲ, ಉದ್ಯಮಿ ಶ್ರೀ ಲಿಂಗಪ್ಪ ಕೊಲ್ಯ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗದ ಅಧ್ಯಕ್ಷರು ಶ್ರೀ ದೀಪಕ್ ಪಿಲಾರ್, ನವಚೇತನ ಕ್ಲಬ್ದ ಅಧ್ಯಕ್ಷರು ಸಾಜಿದ್, ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ರಜತ ಮಹೋತ್ಸವದ ಕಾರ್ಯಾಧ್ಯಕ್ಷರು ಶ್ರೀ ಜಗದೀಶ್ ಆಚಾರ್ಯ, ಕೊಲ್ಯ ಬಿಲ್ಲವ ಸೇವಾ ಸಂಘದ ಶ್ರೀ ವೇಣುಗೋಪಾಲ್ ಕೊಲ್ಯ, ಈಶ್ವರ್ ಸುವರ್ಣ ಕಣ್ಣೀರ್ ತೋಟ, ಪುರುಷೋತ್ತಮ್ ಅಡ್ಕ, ಶ್ರೀ ದುರ್ಗಾ ಪರಮೇಶ್ವರ ಸೇವಾ ಸಮಿತಿದ ಗಂಗಾಧರ್ ಕುಜುಮಗದ್ದೆ, ಭಾಸ್ಕರ್ ಕುಜುಮಗದ್ದೆ, ಹರಿಶ್ಚಂದ್ರ ಕುಜುಮಗದ್ದೆ, ಶ್ರೀಮತಿ ಲೀಲಾ ಬಾರ್ದೆ, ಶ್ರೀಮತಿ ರೇವತಿ ವಿಶ್ವನಾಥ್, ನಿತೇಶ್ ಬಾರ್ದೆ, ಗೋಪಾಲಕೃಷ್ಣ ರಾವ್, ದೇವದಾಸ್ ಬಾರ್ದೆ, ಇಂಚಿತಿ ಬಿನ್ನೇರು ಪಾಲ್ಗೆ ತಂದಿದ್ದೇರು. ಶ್ರೀ ಪ್ರವೀಣ್ ಎಸ್ ಕುಂಪಲ ಲೇಸು ಸುಧಾತ್ ಕೊರಿಯರು, ದೇವಾಲಯದ ಪ್ರಧಾನ ಅರ್ಚಕರು ಶ್ರೀ ಭವಾನಿ ಶಂಕರ್ ಶಾಂತಿಯರು ಸೊಲ್ಮೆ ಸಂದಾಯರು.